ಕರಾವಳಿಯಲ್ಲಿ ಕೊರಗಜ್ಜ ದೈವದ ಮೇಲೆ ಜನರಿಗೆ ಅಪಾರವಾದ ನಂಬಿಕೆ. ಹಿಂದೂಗಳು ಆರಾಧಿಸುವ ಕೊರಗಜ್ಜ ದೈವವನ್ನ ಮಂಗಳೂರಿನ ಮುಸ್ಲಿಂ ಭಕ್ತರೊಬ್ಬರು ಗುಡಿ ಕಟ್ಟಿ ಆರಾಧಿಸುವ ಮೂಲಕ ಧರ್ಮ ಸಾಮರಸ್ಯಕ್ಕೊಂದು ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೌದು, ಇವರ ಹೆಸರು ಖಾಸಿಂ ಸಾಹೇಬ್. ಮೂಲತಃ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರು. ಮುಸ್ಲಿಂ ಕುಟುಂಬದಿಂದ ಬಂದ ಖಾಸಿಂ ಸಾಹೇಬ್ ಎಂಬವರು ಇಂತಹ ಅಪರೂಪದ ನಡೆಗೆ ಸಾಕ್ಷಿಯಾಗಿದ್ದಾರೆ. 35 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದ ಖಾಸಿಂ ಸಾಹೇಬ್ ಮಂಗಳೂರಿನ ಮುಲ್ಕಿ ಬಳಿಯ ಕವತ್ತಾರು ಗ್ರಾಮದ ಅತಿಕಾರಿಬೆಟ್ಟು ಎಂಬಲ್ಲಿ ಕುಟುಂಬದೊಂದಿಗೆ ವಾಸವಾಗಿದ್ರು. ಕಟ್ಟಿಗೆ ಕಡಿದು ಜೀವನ ಸಾಗಿಸ್ತಾ ಇದ್ದ ಇವರಿಗೆ 19 ವರ್ಷಗಳ ಹಿಂದೆ ಒಂದಿಲ್ಲ ಒಂದು ಸಮಸ್ಯೆಗಳು ಶುರುವಾಯಿತಂತೆ. ಮಕ್ಕಳ ಮದುವೆಯಾಗದ ಚಿಂತೆಯ ಜೊತೆಗೆ ಅವರ ಕಾಲಿಗೂ ಗಾಯವಾಗಿತ್ತಂತೆ. ಈ ಬಗ್ಗೆ ಹಲವೆಡೆ ವಿಚಾರಿಸಿದ ಖಾಸಿಂಗೆ ಕೊರಗಜ್ಜ ದೈವವನ್ನ ಆರಾಧಿಸಬೇಕು ಅಥವಾ ಆ ಜಾಗವನ್ನ ಬಿಟ್ಟು ಹೋಗಬೇಕು ಅಂತ ದೈವ ನುಡಿದಿತ್ತಂತೆ. ಇದಾದ ಬಳಿಕ ಖಾಸಿಂ ಕೊರಗಜ್ಜ ದೈವವನ್ನ ಆರಾಧಿಸಲು ಮುಂದಾಗಿದ್ದು ಎಲ್ಲ ಸಮಸ್ಯೆಗಳು ಪರಿಹಾರವಾದವಂತೆ. ತಮ್ಮ ಮನೆಯ ಪಕ್ಕದಲ್ಲಿಯೇ ಕೊರಗಜ್ಜಿನ ಗುಡಿಯನ್ನ ನಿರ್ಮಿಸಿ ಪ್ರತಿದಿನ ಅದರ ಪೂಜೆಯಲ್ಲಿ ತೊಡಗಿದ್ದಾರೆ. ಚಿತ್ತಂಜೇರಿ ಅಂಶ ಮೇಲಾರ್ಗೋಡು ಪಂಚಾಯತ್ ಪೂರ ಕುಟುಂಬ ಸಮೇತ ಉಂಟು. ಅక్కడ ಪೂರ ಕೆಲಸ ಮಾಡ್ತೊಂದುಂಟು, ಜೀವಮಾನ ಮಾಡ್ತೊಂದುಂಟು. ದಾಳ ತೊಂದರೆ ದೇವರ ಇಟ್ಟಿದ್ದಿ ಊರು ತಕ್ಲು ಪೂರ ಬರ್ಪುಂಡು ಹೋಗ್ಕೊಂಡು ಎಂಗಳು ಬೋಟಾಡ ಹೋಗು ಅಲ್ಪ ಹೋತು ಸಂಬಂಧದ ಕುಟುಂಬದ ಅಲ್ಪ ಪೂರ ಹೋತು ಬರ ದಾಳ ತೊಂದರೆ ಇದ್ದಿ ಪೂಜೆ ಪೂರ ಪೂರ ಗಾಂಡ ಒಂಜಿ ಪೂಜೆ ಮಾಡ್ಕು ಬಯ್ಯಾಡ ಒಂಜಿ ಪೂಜೆ ಮಾಡ್ಕು ರಡ್ಡು ಪೂಜೆ ದಿನ ಬರ್ತಿ ಅಂಜ ಅವು ನಡತ್ತೊಂದು ಉಂಟು. ಫಸ್ಟ್ ಎಂಗಳು ಅಂಜನೆ ಮಾಡ್ತಾನೆ ಈ ಥರ ಅಂಜನೆ ಮಾಡ್ಕೊಂಡು ವಾರ್ಷಿಕ ಜಾತ್ರೆ ವರ್ಷಕ್ಕೆ ಒಂಜಿ 3 ವರ್ಷ ಕೊರ 2 ವರ್ಷ ಕೊರ ತೀರಂಡ ನಮ್ಮ ಎಲ್ಲೇನೇ ಮಾಡ್ಕು ಕಾರಣ ಅನುಕೂಲ ಐತನ ಮಾಡ್ಕು. ಹೌದಾ ಅಂಜನದಾಳ ಆಯ ಮಾಡ್ಕೊಂಡು ಆತಿ ಪೂರ ಜನಕ್ಕಳು ಬರ್ತಾರೆ. ಪೂರ ಕಷ್ಟ ಸುಖ ತಕೊಂಡು ಪೂರ ಬಾರ್ಕೊಂಡು ಬೊಕ್ಕ ಏರ್ನ ನಮ್ಮ ದೂರನ ಏರ್ನಲ್ಲ ದೂರ ಯಾರಿದ್ದಿ ಸ್ವಲ್ಪ ಬರ್ಪಣಗಳು ಪೂರ ಒಂಜೇ ಸಮಾಜ. ಇನ್ನು ದೈವಸ್ಥಾನದಲ್ಲಿ ಕೊರಗಜ್ಜ ದೈವದ ಜೊತೆಗೆ ಕೊರತಿ ದೈವ, ಗುಳಿಕ ದೈವ ಮತ್ತು ದುರ್ಗಿಯನ್ನ ಪೂಜಿಸ್ತಾ ಇದ್ದಾರೆ. ಕೊರಗಜ್ಜ ದೈವಕ್ಕೆ ಪ್ರತಿದಿನ 2 ಬಾರಿ ಪೂಜೆ ಸಲ್ಲಿಸುವ ಇವರು ಇಡೀ ದಿನ ಗುಡಿಯ ಬಳಿಯೇ ಕಾಲ ಕಳೀತಾರೆ. ದೈವದ ಪೂಜೆಯನ್ನ ಮಾಡಿ ಭಕ್ತರಿಗೆ ಪ್ರಸಾದವನ್ನ ನೀಡೋದು, ದೈವದ ಮುಂದೆ ಪ್ರಶ್ನೆಗಳನ್ನ ಇಟ್ಟು ಪರಿಹಾರವನ್ನ ಸೂಚಿಸುವ ಕಾರ್ಯಕ್ಕೆ ಇವರೀಗ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿಗೆ ಬರುವ ಎಲ್ಲಾ ಭಕ್ತರಿಗೆ ಖಾಸಿಂ ಸಾಹೇಬ್ ಪ್ರಸಾದವನ್ನ ನೀಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊರಗಜ್ಜನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಯ ಕೊಂಡಿಯಾಗಬೇಕು ಈ ಕ್ಷೇತ್ರ ಎಂಬುದು. ಈ ಕ್ಷೇತ್ರದ ಈ ದೈವರ ಚಾಕಿರಿ ಮಾಡುವವರು ಒಬ್ಬರು ಸಾಹೇಬರು, ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥ ಒಬ್ಬರು ಸಾಹೇಬರು ಇವತ್ತು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಕಾರ್ಯವನ್ನು ಕಳೆದ 35 ವರ್ಷದಿಂದ ಮಾಡ್ತಿದ್ದಾರೆ. ಈ ಕ್ಷೇತ್ರದ ಶಕ್ತಿ ಎಲ್ಲರಿಗೆ, ಈ ಪ್ರದೇಶದ ಜನರಿಗೆ ಎಲ್ಲರಿಗೆ ತಿಳಿದದ್ದು. ಈ ಜಾಗಕ್ಕೆ ಜಾತಿ ಭೇದ ಭಾವನೆಲ್ಲ ದೂರ ಬಿಟ್ಟು ಎಲ್ಲರೂ ಅವರ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವಂಥ ಈ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾನು 2-3 ಸಲ ಬಂದಿದ್ದೇನೆ. ಈ ಕ್ಷೇತ್ರಕ್ಕೆ ಬಂದು ಅಜ್ಜನ ಆಶೀರ್ವಾದ ತೆಗೆದು ಹೋಗಿದ್ದೇನೆ. ದೈವದ ಆರಾಧನೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ಖಾಸಿಂ ಅವರು ಶುದ್ಧ ಸಸ್ಯಾಹಾರಿಗಳಾಗಿದ್ದಾರೆ. ಖಾಸಿಂ ಅವರ ಕುಟುಂಬವೇ ಕೊರಗಜ್ಜನ ಆರಾಧನೆ ಮಾಡುತ್ತೆ. ಈ ಕ್ಷೇತ್ರಕ್ಕೆ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಪ್ರಾರ್ಥನೆಗೆ ಬರ್ತಾರೆ. ಒಟ್ಟಿನಲ್ಲಿ ಈ ಮೂಲಕ ಕರಾವಳಿ ಜಿಲ್ಲೆ ಸೌಹಾರ್ದಕ್ಕೆ ಸಾಕ್ಷಿಯಾಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.